ಸ್ಪಂದನ ಆರ್ಟಿಕಲ್ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಡಿಫ್ರೆಂಟ್ ಗೆಸ್ಟ್ ಅಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಅಂಡ್ ಇವತ್ತು ನನ್ನ ಜೊತೆ ನಮ್ರತ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಎಲ್ಲ ಹುಷಾರು ಅಲ್ವಾ? ಓಕೆ, ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಂಡ್ ಮೇಡಮ್, ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಬೇಸಿಕಲಿ ಫ್ರಮ್ ಉಡುಪಿ. ಉಡುಪಿ. ಎಸ್. ಓಕೆ. ಬಟ್ ಈಗ ಅಬುದಾಬಿಯಲ್ಲಿ ಇರೋದು. ಅಬುದಾಬಿ. ಓಕೆ. ಬಟ್ ಇದಕ್ಕೋಸ್ಕರ ಇಲ್ಲ ಈಗ ಆಕ್ಚುಲಿ ವೆಕೇಶನ್ಸ್ ಅಲ್ಲಿ, ಸೊ ವೆಕೇಶನ್ಗೋಸ್ಕರ ನಾವು ಉಡುಪಿಗೆ ಬರ್ತೇವೆ. ಹೌದಾ? ನನ್ನ ಹಸ್ಬೆಂಡ್ ಮನೆ ಉಡುಪಿ. ಓಕೆ ಓಕೆ, ಗ್ರೇಟ್. ನನ್ನ ತಾಯಿ ಮನೆ ಕೋಟೇಶ್ವರ. ಓಕೆ. ಸೊ ಹಸ್ಬೆಂಡ್ ಅವರು ಸ್ವಲ್ಪ ಜಾಸ್ತಿ ಬಿಸಿ ಇರ್ತಾರೆ. ಏನು ಕೆಲಸ ಮಾಡ್ತಾರೆ? ಅವರು ಸಿವಿಲ್ ಇಂಜಿನಿಯರ್, ಆಯಿಲ್ ಅಂಡ್ ಗ್ಯಾಸ್ ಫೀಲ್ಡ್ ಅಲ್ಲಿ ಅಬುದಾಬಿ. ಸೊ ಎಷ್ಟು ವರ್ಷ ಆಯ್ತು ಮೇಡಮ್ ಅಬುದಾಬಿ? ಆಲ್ಮೋಸ್ಟ್ 8 to 9 years ಆಗಿದೆ. 8 to 9 years ಆಯ್ತು. ಓಕೆ, ಸೂಪರ್. ಅಂಡ್ 8 to 9 years ಅಂತ ಹೇಳುವಾಗ ಹೇಗೆ ಲೈಫ್ ಹೇಗಿದೆ ಮೇಡಮ್ ಅಲ್ಲಿ? ಸೇಮ್, ಏನ್ ಡಿಫ್ರೆನ್ಸ್ ಏನ್ ಗೊತ್ತಾಗ್ಲಿಲ್ಲ. ಒಂದು ದೇವಸ್ಥಾನ ಒಂದಿಲ್ಲ ಅಲ್ಲಿ ಅಷ್ಟೇ, ಬಿಟ್ರೆ ಎಲ್ಲ ನಮ್ಮೂರಿನವ್ರು ಇದ್ದಾರೆ. ಕೊಂಕಣೀಸ್ ತುಂಬಾ ಜನ ಇದ್ದಾರೆ. ಐ ಆಮ್ ಅ ಕೊಂಕಣಿ, GSB. ಸೊ ತುಂಬಾ ಜನ ಇದ್ದಾರೆ. ಸೊ ತಿಂಗಳಿಗೆ ಒಂದ್ಸಲ ಭಜನೆ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ? ಓಕೆ, ನಾನು ಕೂಡ ಬರ್ಬೋದು ಆಚೆ? ಯಾ ಶ್ಯೂರ್, ನೋ ಪ್ರಾಬ್ಲಮ್. ಓಕೆ, ಗ್ರೇಟ್. ಓಕೆ. ಅಂಡ್ ಏನು ನಮ್ಮ ವೀಕ್ಷಕರು ಏನು ಕಳಿಸ್ತೀರಾ ಇವತ್ತು? ಮರಕೆಸ ಈಗ ಸೀಸನ್ನು. ಇದು ಮರಕೆಸ ಅನ್ನುವಂಥದ್ದು ಒಲ್ಲಿಂದ ರೈನಿ ಸೀಸನ್ ಸಿಗತ್ತದು. ಸೊ ಅದ್ರದ್ದು ಮರಕೆಸದ್ದು ಪತ್ರೊಡೆ ತರಾನೇ, ಬಟ್ ಯೂಶುವಲಿ ಪತ್ರೊಡೆ ಅನ್ನುವಂಥದ್ದು ಸ್ಟೀಮ್ ಮಾಡ್ತೇವೆ. ಇದನ್ನ ಡೀಪ್ ಫ್ರೈ ಮಾಡ್ತಿದ್ದಾನೆ. ಸೊ ಡಿಫ್ರೆಂಟ್ ವರ್ಷನ್. ಯೂಶುವಲಿ GSB ಅವರು ಇದು ತುಂಬಾ ಪ್ರಿಫರ್ ಮಾಡ್ತಾರೆ. ನಿಮ್ಮ ಇದರಲ್ಲಿ ಜಾಸ್ತಿ ಅಲ್ವಾ? ಹೌದು, ಪತ್ರೊಡೆ ಕೆಲವೊಂದು ವೆಜಿಟೇಬಲ್ ಐಟಮ್ಸ್ ಅಲ್ಲಿ ಜಾಸ್ತಿ. ಒಂದು ನನ್ನ ಪ್ರಕಾರ ಒಂದು ಮದುವೆ ಪ್ರೋಗ್ರಾಮ್ ಹೋದ್ರೆ ಒಂದು ಎಲೆಯಲ್ಲಿ ಒಂದು 25-30 ಬಗೆ ಇರುತ್ತೆ ಅಲ್ವಾ? ಓಕೆ, ಸೂಪರ್. ಅಂಡ್ ಫಸ್ಟ್ ಏನ್ ಮಾಡ್ಬೇಕು ಮೇಡಮ್? ಏನ್ ಬೇಕು ಮಾಡಬೇಕಲ್ಲ? ಓಕೆ, ಇದಕ್ಕೆ ಬೇಕಾಗುವಂತದ್ದು ಇಂಗ್ರೀಡಿಯೆಂಟ್ಸ್: ಉರಿದ ದಾಲ್, ಉದ್ದಿನ ಬೇಳೆ, ರೈಸ್, ಚಿಲ್ಲೀಸ್ ಮತ್ತೆ ಟ್ಯಾಮ್ರಿಂಡ್, ಹುಳಿ ಮತ್ತೆ ಉಪ್ಪು, ಇದು ರವಾ. ಮೊದಲು ಈ ಉರಿದ ದಾಲನ್ನ ನಾವು ಸ್ಲೈಟ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಳ್ಬೇಕು. ಮತ್ತೆ ಇದು ಅಕ್ಕಿಯನ್ನ ಅಟ್ಲೀಸ್ಟ್ ಫಾರ್ ಹಾಫ್ ಅನ್ ಅವರ್ ನಾವು ನೆನೆಸಿಟ್ಕೊಳ್ಬೇಕು. ಹಾಫ್ ಅನ್ ಅವರ್ ಆದ್ರೂ ನೆನೆಸಿಟ್ಕೊಳ್ಬೇಕು. ಅದರ ಜೊತೆಗೆ ಇದು ನೆನೆಸಿದ ನಂತರ ಇದನ್ನ ಅಕ್ಕಿ ಮತ್ತೆ ಮೆಣಸು ಮತ್ತೆ ಹುಳಿಯನ್ನ ಹಾಕಿ ರುಬ್ಕೊಳ್ಬೇಕು ವಿತ್ ಲೆಸ್ ವಾಟರ್. ಅದ್ರ ನಂತರ ಆ ಪುಡಿ ಮಾಡಿದ ಉರಿದ ದಾಲನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಅದನ್ನ ನಾವು ಬ್ಯಾಟರ್ ಅನ್ನು ಫಾರ್ಮ್ ಮಾಡಿ ಇದ್ರ ಮೇಲೆ ಹಚ್ಚುವಂಥದ್ದು. ಮೇಡಮ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಓಕೆ, ಫಸ್ಟಿಗೆ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನ ರೋಸ್ಟ್ ಮಾಡಬೇಕಲ್ವಾ? ಇದನ್ನ ರೋಸ್ಟ್ ಮಾಡಬೇಕು. ಇದನ್ನ ಒಂದು ಹಾಫ್ ಅನ್ ಅವರ್ ನೆನೆ ಇಡಬೇಕು. ಓಕೆ, ಅಕ್ಕಿಯನ್ನ ಹಾಫ್ ಅನ್ ಅವರ್ ಬೇಕು. ಹಾಫ್ ಅನ್ ಅವರ್ ಅಕ್ಕಿಯನ್ನ ಜಾಸ್ತಿ ಮಾಡಬಹುದು, ಏನು ತೊಂದರೆ ಇಲ್ಲ. ಹೌದು, ಮಾತ್ರ ಅದು ನಾವು ಗ್ರೈಂಡ್ ಮಾಡಬೇಕಾದ್ರೆ ನೀರನ್ನ ಸರಿ ತೆಗಿಬೇಕು, ಮತ್ತೆ ಗ್ರೈಂಡ್ ಮಾಡಬೇಕು. ಇದಕ್ಕೆ ಹೇಗಂದ್ರೆ ನಾರ್ಮಲ್ ಪತ್ರೊಡೆ ಮಾಡಬೇಕಾದ್ರೆ ಸ್ವಲ್ಪ ಬ್ಯಾಟರ್ ಸ್ವಲ್ಪ ತೆಳು ಇದ್ರೆ ಅಡ್ಡಿಲ್ಲ, ಸ್ಪ್ರೆಡ್ ಮಾಡಬಹುದು. ಬಿಕಾಸ್ ಅದ್ ನಾವು ಮತ್ತೆ ಸ್ಟೀಮ್ ಮಾಡ್ತೇವೆ. ಇದ್ರಲ್ಲಿ ನೀರಿನ ಅಂಶ ಹೆಚ್ಚಾದ್ರೆ ಎಣ್ಣೆ ಎಳ್ಕೊಳ್ಳುತ್ತೆ. ಇದನ್ನ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಆದಷ್ಟು ಬ್ಯಾಟರ್ ಅನ್ನ ನಾವು ಥಿಕ್ ಆಗಿ ಇಟ್ಕೊಳ್ಬೇಕು. ಹೆಚ್ಚು ವಾಟರಿ ಇರಬಾರ್ದು. ಅದು ಸ್ಪ್ರೆಡ್ ಮಾಡಬೇಕು. ಮತ್ತೆ ಅದನ್ನ ನಾವು ಡೀಪ್ ಫ್ರೈ ಮಾಡಿದಾಗ ಅದು ವಾಟರಿ ಇದ್ರೆ ಬ್ಯಾಟರ್ ಅದು ಕಟ್ ಮಾಡಿದಾಗ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಬ್ಯಾಟರ್. ಅದಕ್ಕೆ ಅದನ್ನ ಸರಿ ಅಂಟ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಥಿಕ್ ಆಗಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಏನು? ಓಕೆ, ಇದನ್ನ ಈಗ ನಾವು ಉರಿದ ದಾಲನ್ನ ರೋಸ್ಟ್ ಮಾಡ್ಕೊಂಡಿದ್ದೇವೆ. ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ಬೇಕು, ನಿಮ್ಗೆ ಅರೋಮಾ ಬರುತ್ತೆ ಅಷ್ಟನಕ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಲೈಟ್ ಬ್ರೌನಿಶ್. ಅದ್ರ ನಂತರ ಇದನ್ನ ಪೌಡರ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಬೇಕು. ಇದು ರೋಸ್ಟ್ ಮಾಡಿದ ಉರಿದ ದಾಲನ್ನ ಫೈನ್ ಪೌಡರ್ ಮಾಡಿ ಒಂದು ಬೇರೆ ಬೌಲ್ ಅಲ್ಲಿ ತೆಗೆದಿಟ್ಕೊಳ್ಬೇಕು. ಮತ್ತೆ ಅದೇ ಮಿಕ್ಸಿ ಜಾರ್ ಅಲ್ಲಿ ರೋಸ್ಟ್ ಮಾಡಿದ ಮೆಣಸು ಮತ್ತೆ ಹುಣಸೆ ಹಣ್ಣು ಮತ್ತೆ ಮತ್ತೆ ನೆನೆ ಹಾಕಿದ ಅಕ್ಕಿ, ಇದು ಮೂರನ್ನ ಸ್ವಲ್ಪ ನೀರ್ ಹಾಕಿ ಒಳ್ಳೆ ಮಾಡಿ ನಾವು ರುಬ್ಕೊಳ್ಬೇಕು. ಫೈನ್ ಪೇಸ್ಟ್ ಆಗ್ಬೇಕು, ಅಷ್ಟೇ ತನಕ ರುಬ್ಕೊಳ್ಬೇಕು. ಬೇಕಾದ್ರೆ ನೀರ್ ಹಾಕೊಳ್ಬಹುದು, ಅಂದ್ರೆ ರುಬ್ಬೇಕಾದ್ರೆ ನೀರ್ ಹಾಕ್ಲೇಬೇಕು. ಸೊ ಅದನ್ನ ಹಾಕಿ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಸಹ ಹಾಕ್ಬೇಕು ಗ್ರೈಂಡ್ ಮಾಡ್ಬೇಕಾದ್ರೆ. ಇಷ್ಟನ್ನ ಗ್ರೈಂಡ್ ಮಾಡಿ ಒಂದು ಬೇರೆ ಕಂಟೈನರ್ ಅಲ್ಲಿ ತೆಗೆದಿಟ್ಕೊಳ್ಳುವಂಥದ್ದು. ಆ ತೆಗ್ದ ಗ್ರೈಂಡ್ ಮಾಡಿದ ಮಸಾಲಾ ಜೊತೆಗೆ ಈ ನಾವು ಫೈನ್ ಪೌಡರ್ ಮಾಡಿದ ಉರಿದ ದಾಲ್ ಪೌಡರ್ ಇದಲ್ಲ ಅದನ್ನ ಮಿಕ್ಸ್ ಮಾಡಬೇಕು. ಸೊ ಅದು ಮಿಕ್ಸ್ ಮಾಡಿದಾಗ ನಮ್ಗೆ, ನಾನು ಇದು ಆಲ್ರೆಡಿ ಮಾಡಿ ತಂದಿದ್ದೇನೆ, ಈ ತರ ಬರುತ್ತೆ. ಎಸ್, ಈ ಕಲರ್ ಬರುತ್ತಲ್ವಾ? ಹೌದು. ಇದೀಗ ರೋಸ್ಟೆಡ್ ಉರಿದ ದಾಲ್ ಪೌಡರ್
ಮತ್ತೆ ಗ್ರೈಂಡ್ ಮಾಡಿದ್ದು ಅಕ್ಕಿ, ಮೆಣಸು ಮತ್ತೆ ಹುಣಸೆ ಹಣ್ಣು, ಉಪ್ಪು ಹಾಕಿ ಚಂದ ಮಾಡಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಲಾಸ್ಟಿಗೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಇಂಗನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವಂಥದ್ದು. ಸೊ ಇದೀಗ ಬ್ಯಾಟರ್ ರೆಡಿ ಆಗಿದೆ. ಇದನ್ನ ಈಗ ನಾವು ಸ್ಪ್ರೆಡ್ ಮಾಡಬೇಕು ಲೀವ್ಸ್. ಎಸ್ ಮೇಡಮ್, ನೆಕ್ಸ್ಟ್ ಸ್ಟೆಪ್ ಏನು? ಈಗ ಇದರಲ್ಲಿ ಲೀವ್ಸ್ ಅನ್ನ ಒಂದೊಂದೇ ತಕೊಂಡು ಫಸ್ಟ್ ಒಂದು ಲೀಫ್ ನಾವು ಸ್ವಲ್ಪ ದೊಡ್ಡ ಸೈಜ್ ತಗೊಳ್ತಿದ್ದೇವೆ. ಗ್ರೇಟ್. ಸೊ ಇದನ್ನ ಹೀಗೆ ಸ್ಪ್ರೆಡ್ ಮಾಡುವಂಥದ್ದು. ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಮೇಡಮ್ ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜ್ ಮಾಡಿದ್ದೇನೆ. ಕಾಲೇಜಲ್ಲಿ ಮಾಡಿದ್ದು ಮೇಡಮ್? ಬಂಡಾಸ್ಕಸ್ ಕಾಲೇಜ್. ಓಕೆ. ಸ್ಕೂಲ್ ಲಿಟಲ್ ರಾಕ್ ಮತ್ತೆ VKR ಅಲ್ಲಿ ಹೈಸ್ಕೂಲಿಂಗ್ VKR ಅಲ್ಲಿ ಆಗಿದ್ದು ಕುಂದಾಪುರ. ಓಕೆ. ಪ್ರೈಮರಿ ಲಿಟಲ್ ರಾಕ್ ಅಲ್ಲಿ ಆಗಿದ್ದು ಬ್ರಹ್ಮಾವರ. ಸೊ ಡ್ಯಾನ್ಸು ಮತ್ತೆ ಇದ್ದಿತ್ತು, ಡ್ಯಾನ್ಸು, ರೇಖಿ, ಸಿಂಗಿಂಗ್, ಹಾರ್ಮೋನಿ ಎಲ್ಲದರಲ್ಲೂ ಇದ್ದಿದೆ. ಸ್ಕೂಲ್ ಇದು ಬ್ಯಾಂಡ್, ಸ್ಪೋರ್ಟ್ಸ್ ಇದ್ರಲ್ಲಿ. ಈಗ ಏನು ಇಲ್ಲ, ಈಗ ಮನೆಯಲ್ಲಿ ಡ್ಯಾನ್ಸ್ ಮಾಡಿ. ಸೊ ಸಿಂಗಿಂಗ್ ಎಲ್ಲ ಮಾಡ್ತೀರಾ? ಸಿಂಗಿಂಗ್ ಆಕ್ಚುಲಿ ಐ ಆಮ್ ಗುಡ್ ಬಾತ್ರೂಮ್ ಸಿಂಗರ್, ನಾಟ್ ಈಗ ಬಾತ್ರೂಮ್ ಅಲ್ಲಿ ಮಾತ್ರ ನೀವು ಸಿಂಗ್ ಮಾಡೋದು, ಬಟ್ ನಮಗೆ ಒಂದು ವಾಯ್ಸ್ ಕೇಳಬೇಕು. ಇಲ್ಲ ಸರ್, ನೋ ಥ್ಯಾಂಕ್ ಯು. ಓಕೆ. ಮಕ್ಕಳು ಏನ್ ಮಾಡ್ತಿದ್ದಾರೆ? ಮಕ್ಕಳು ಇಬ್ರು ಮಕ್ಕಳು, ಹೆಣ್ಮಕ್ಳು, ಅನ್ವಿತಾ ಮತ್ತೆ ಅನಿಕಾ. ಅನ್ವಿತಾ ಈಗ 9 years ಓಲ್ಡ್, 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಇನ್ನೊಬ್ಳು ಅನಿಕಾ, ಶಿ ಇಸ್ ಜಸ್ಟ್ 3 years. ಹೆಲ್ಪ್ ಮಾಡ್ತಾರೆ ಕಿಚನ್ ಅಲ್ಲಿ? ಮಾಡ್ತಾರೆ, ಎಲ್ಲ ಹಳ್ಳಿ ಹಾಕಿ ಮಾಡ್ತಾರೆ, ಒಂಥರ ಹೆಲ್ಪ್ ಅದು. ಓಕೆ. ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಕಿಚನ್ ಅಲ್ಲಿ? ಹಸ್ಬೆಂಡ್ ಇಲ್ಲ, ಹಸ್ಬೆಂಡ್ ಮಕ್ಕಳಿಗೆ ನೋಡ್ಕೊಳ್ತಾರೆ. ನಾನು ಕಿಚನ್ ಅಲ್ಲಿ ಇದ್ದಾಗ ದಟ್ ಈಸ್ ಅ ಬಿಗ್ ಹೆಲ್ಪ್ ಫಾರ್ ಮೀ. ಅಲ್ವಾ? ಸೊ ಇದನ್ನ ಹೀಗೆ ಫೋಲ್ಡ್ ಮಾಡಬೇಕು? ಇದನ್ನ ಹೀಗೆ ಒಂದು ಸೈಡ್. ಇದನ್ನ ಈಗ ನಾನು ಪೂರ್ತಿ ಸ್ಪ್ರೆಡ್ ಮಾಡಿದ್ದೇನೆ. ಸೈಡಿಗೆ ಮಾತ್ರ ಫೋಲ್ಡ್ ಮಾಡಿದ್ದೇನೆ. ನೆಕ್ಸ್ಟ್ ಈಗ ರೋಲ್ ಮಾಡುವಂಥದ್ದು. ಚಿಕನ್ ರೋಲ್ ತರ ಅಲ್ಲ? ಆ ತರ ಅಲ್ಲ ಹೇಳಿ? ಹೌದು, ಚಿಕನ್ ರೋಲ್. ಹೌದು, ಪನ್ನೀರ್ ರೋಲು ಹೇಳ್ಬೋದು. ಓಕೆ. ಪನ್ನೀರ್ ರ್ಯಾಪ್ ಹೇಳ್ಬೋದು. ಎಸ್. ಓಕೆ. ಇದನ್ನ ತಿನ್ನೋದಾ? ಇದನ್ನ ಈಗ ನಾವು ಕಟ್ ಮಾಡಿ, ಇದರಲ್ಲಿ ಕಟ್ ಮಾಡ್ಬೇಕಲ್ವಾ? ಹೌದು. ಸ್ಮಾಲ್ ಪೀಸ್. ತುಂಬಾ ತಿನ್ನಾಗಿ ಮಾಡಬೇಕು. ಓಕೆ. ಸೊ ನಾನೀಗ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೇನೆ. ಈ ಟೂತ್ ಪಿಕ್ ಮುಖಾಂತರ ಇದನ್ನ ಜಸ್ಟ್ ಪಾಸ್ ಮಾಡುವಂತದ್ದು ಹೀಗೆ. ಓಕೆ. ಓ ಸೂಪರ್. ಓಕೆ. ಗ್ರಿಲ್ಡ್ ಚಿಕನ್ ಟೈಪ್, ಗ್ರಿಲ್ಡ್ ಪನ್ನೀರ್ ಟೈಪ್. ಓಕೆ, ಪನ್ನೀರ್ ಟೈಪ್. ಓಕೆ. ಸೊ ಇದನ್ನ ಹೀಗೆ ಪಾಸ್ ಮಾಡಿದ್ರಿಂದ ಲೇಯರ್ಸ್ ಯಾವುದು ಬಿಟ್ಕೊಡುದಿಲ್ಲ. ಈ ಎಲೆದು ಇದು ಪ್ಯಾಕ್ ಆಗಿರುತ್ತೆ. ಸೊ ಅದು ತಿನ್ಲಿಕ್ಕೆ ಆಸ್ ಅ ಸ್ಟಾರ್ಟರ್ ಸಹ ನೀವು ಯೂಸ್ ಮಾಡಬಹುದು. ಸೊ ಇದನ್ನ ಹೀಗೆ ನಾವು ಟೂತ್ ಪಿಕ್ ಮುಖಾಂತರ ಹೀಗೆ ಪಾಸ್ ಮಾಡಿಕೊಂಡು. ಓಕೆ, ಸೂಪರ್. ಸೊ ನಿಮ್ಮ ಒಂದು ಐಡಿಯಾ ಅಲ್ವಾ? ಹೌದು, ನಾನು ಯಾವುದು ಸುಲಭ ಆಗುತ್ತೆ ಅದನ್ನ ಮಾಡಬೇಕು. ಅದು ಮಾಡಬೇಕು. ತುಂಬಾ ಜನ ಬಿಸಿ ಇರ್ತಾರೆ. ಹೌದು, ಇದನ್ನ ಮಸಾಲಾ ಒಂದು ಮಾಡಿ ಇಟ್ಕೊಂಡ್ರೆ ಇದು ಸ್ಪ್ರೆಡ್ ಮಾಡ್ಲಿಕ್ಕೆ ಹಾರ್ಡ್ಲಿ 5 to 10 minutes. ಅದೇ ಹಗ್ಗ ಕಟ್ಟುದಾದ್ರೆ ಇಟ್ ವಿಲ್ ಟೇಕ್ ಅದರ್ 20 minutes. ಇದೀಗ ನಿಮ್ಗೆ ಟೈಮ್ ಸೇವ್ ಆಯ್ತು. ಇದೇನ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಒಂದು ಇದ್ರ ಮುಖಾಂತರ ಟೂತ್ ಪಿಕ್ ಮುಖಾಂತರ ಜಸ್ಟ್ ನೀವು ಪಾಸ್ ಮಾಡಿದ್ರೆ ಆಯ್ತು. ಇದನ್ನ ಈಗ ನೀವು ಎಣ್ಣೆಯಲ್ಲಿ ಬಿಟ್ರೆ ಯಾವ್ದು ಲೀವ್ಸ್ ಬಿಟ್ಕೊಡುದಿಲ್ಲ. ಅದು ಪ್ಯಾಕ್ ಆಗಿರುತ್ತೆ ಇದರಲ್ಲಿ ಟೂತ್ ಪಿಕ್ ಅಲ್ಲಿ ಫುಲ್ ಇದಾಗಿರುತ್ತೆ. ಅದು ಏನು ಇದು ಬಿಟ್ಕೊಡುದಿಲ್ಲ. ಈ ಪೀಸ್ ಅನ್ನೆಲ್ಲ ಎಣ್ಣೆಯಲ್ಲಿ ಹಾಕಿದ್ರೆ ಯೂಶುವಲಿ ಏನಾಗುತ್ತೆ ಎಲ್ಲ ಬಿಟ್ಕೊಡುತ್ತೆ. ಸೊ ಎಣ್ಣೆ ಸಹ ಹಾಳಾಯ್ತು, ಇದು ವೇಸ್ಟ್ ಆಯ್ತು. ಸೊ ಇದನ್ನ ಹೀಗೆ ರೋಲ್ ಮಾಡ್ಕೊಂಡು, ವೇಸ್ಟ್ ಆಗೋದು ಬೇಡ. ಹೌದು, ವೇಸ್ಟ್ ಆಗೋದಿಲ್ಲ. ಪ್ಲಸ್ ಟೂತ್ ಪಿಕ್ ಇಟ್ ಇಸ್ ನಾಟ್ ಹಾರ್ಮ್ಫುಲ್. ಅದು ಬ್ಯಾಂಬೂದಲ್ಲ, ಇದ್ರದ್ದಲ್ಲ. ಸೊ ಇಟ್ ಇಸ್ ನಾಟ್ ಹಾರ್ಮ್ಫುಲ್. ನೀವು ಅದು ಜಸ್ಟ್ ಇದು ಮಾಡ್ಕೊಂಡು ಹಾಕಿದ್ರೆ ಸೂಪರ್. ಈಗ ಇದು ರೆಡಿ. ಎಸ್. ಇದನ್ನ ಈಗ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ನಾವು ಆಲ್ರೆಡಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಇದು ಎಣ್ಣೆ ಅಲ್ವಾ? ಹೌದು. ಓಕೆ.
ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಈ ಟೂತ್ ಪಿಕ್ ಇದನ್ನ ಮಾಡಿದ್ದ ಇದನ್ನ ಜಸ್ಟ್ ಸ್ಪ್ರೆಡ್ ಮಾಡುವಂಥದ್ದು, ರವಾದಲ್ಲಿ ಡಿಪ್ ಮಾಡಿ ಜಸ್ಟ್ ಕೋಟ್ ಮಾಡುದು. ಮತ್ತೆ ಒಂದು 5 ಮಿನಿಟ್ಸ್. ಇದಕ್ಕೆ ಸ್ವಲ್ಪ ಮಸಾಲಾಸ್ ಡಿಫ್ರೆಂಟ್ ಏನಾದರೂ ಮಸಾಲ ಮಾಡ್ಬೋದಾ? ಇದಕ್ಕೆ ಮಾಡ್ಬೋದು. ಆಕ್ಚುಲಿ ಇದಕ್ಕೆ ಉರುದ್ದಾಲ್ ರೋಸ್ಟ್ ಮಾಡಿದ್ದನ್ನು ಮಾಡಿದ್ರೆ ಆಕ್ಚುಲಿ ಇದಕ್ಕೆ ಕಾಯಿ ಬೀಳುದಿಲ್ಲ. ಯೂಶುವಲಿ ಪತ್ರೊಡೆ ಕಾಯಿ ಬೀಳುತ್ತೆ, ಇದಕ್ಕೆ ಕಾಯಿ ಬೀಳುದಿಲ್ಲ. ಯಾಕಂದ್ರೆ ಎಣ್ಣೆ ಕಾಯಿ ಹಾಕಿದ್ರೆ ತುಂಬಾ ಎಣ್ಣೆ ಕುಡಿಯುತ್ತೆ. ಇದೀಗ ಇದು ಒಂದೇ ಮಸಾಲ ಇರೋದು, ಯಾಕಂದ್ರೆ ಇದು ಎಣ್ಣೆ ಹೆಚ್ಚು ಅಬ್ಸಾರ್ಬ್ ಆಗುದಿಲ್ಲ, ಇದಕ್ಕೋಸ್ಕರ. ಎಣ್ಣೆ ಈಗ ಬಿಸಿ ಆಗಿದೆ. ಇದನ್ನು ಒಂದೊಂದೇ ಇದರಲ್ಲಿ ಡೀಪ್ ಫ್ರೈ ಮಾಡಬೇಕು. ಇದು ಸರ್ವ್ ಮಾಡ್ಲಿಕ್ಕೂ ಈಸಿ. ನನ್ನ ಮಕ್ಕಳು ಇದು ನಾವು ಬೀಯಿಂಗ್ ಅ ವೆಜ್, ಸೊ ಇದು ಮಾಡಿದಾಗ ಮಕ್ಕಳು ಖುಷಿಯಲ್ಲಿ ತಿಂತಾರೆ. ಚಿಕನ್ ಲಾಲಿಪಾಪ್ ಅಂತ ಹೇಳಿ ನೀವು ಹೇಳಿರ್ತಾರ, ಚಿಕನ್ ಲಾಲಿಪಾಪ್ ಇಲ್ಲ ಇಲ್ಲ, ನಾವು ಪ್ಯೂರ್ ವೆಜ್. ಅಂದ್ರೆ ನಾನ್ ವೆಜ್ನವರಿಗೆ ಈ ತರ ಏನಾದರೂ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ಏನಾದರೂ ತಿಂತಾರೆ. ಹಾಗೆ ಓಕೆ. ಓಕೆ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಹೌದು ಸರ್. ಓಕೆ ಸೂಪರ್. ಅಂಡ್ ಇದು ಮರಕೆಸ ಪುಡಿ ಈಗ ರೆಡಿ ಅಲ್ವಾ? ಓಕೆ ಸೂಪರ್. ಇದು ನೀವು ಡಿಸೈನ್ ಮಾಡಿದ್ದು ಕೂಡ ಸೂಪರ್ ಆಗಿದೆ. ಓಕೆ ಥ್ಯಾಂಕ್ ಯು. ವಿತ್ ಅಂದ್ರೆ ಏನಾದರೂ ಅಟ್ರಾಕ್ಟಿವ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಅಲ್ವಾ? ನೋಡಿ ನೀವು ತಿಂದು ನೋಡಿ. ಸೂಪರ್. ಇದಕ್ಕೆ ಸಾಸ್ ಅಂತೂ ಬೇಡ, ಏನು ಬೇಡ, ಚಟ್ನಿ ಬೇಡ, ಏನು ಬೇಡ. ಗಂಜಿ ಇದ್ರೆ ಓಕೆ. ಓಕೆ, ಈಗ ಸಹ ತಿನ್ಬೋದು ಆಸ್ ಅ ಸ್ಟಾರ್ಟರ್. ಅದಕ್ಕೆ ಟೂತ್ ಪಿಕ್ ಎಲ್ಲ ಹಾಕಿದ್ರಿಂದ ಓಕೆ. ಸೊ ಫಾರ್ ದ ಪಾರ್ಟಿ ಚಿಕನ್ ಲಾಲಿಪಾಪ್ ತರನೇ ಕಾಣ್ತದೆ. ಹಾ, ಪನ್ನೀರ್ ಲಾಲಿಪಾಪ್ ತರ. ಓಕೆ ಓಕೆ, ಪನ್ನೀರ್ ಲಾಲಿಪಾಪ್ ಆರ್ ಚಿಕನ್ ಲಾಲಿಪಾಪ್. ನೋಡಿ ಇದು ವೀಕ್ಷಕರಿಗೆ ನೋಡಿ ಮೇ ಬಿ ಒಂದು 10 to 15 ಮಿನಿಟ್ಸ್ ಆಗುತ್ತಾ ಇದು ಮಾಡಬೇಕಾದ್ರೆ? ಡೀಪ್ ಫ್ರೈ ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಹೌದು 10 ಮಿನಿಟ್ಸ್ ಆದರೂ ಬೇಕು. ಓಕೆ. ಅದು ಲೋ ಫ್ಲೇಮಲ್ಲಿ ಮಾಡಿದರೆ ಇನ್ನರ್ ಲೇಯರ್ಸ್ ಎಲ್ಲ ಈಕ್ವಲಿ ಫ್ರೈ ಆಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡಿದರೆ ಹೊರಗಿದ್ದ ಮಸಾಲ ಎಲ್ಲ ಬೇಗ ರೋಸ್ಟ್ ಆಗಿ ಕಲ್ಟಿ ಹೋಗುತ್ತೆ. ಸೊ ಅದು ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ. ಸೊ ಇಟ್ ಈಸ್ ಬೆಟರ್ ಲೋ ಫ್ಲೇಮಲ್ಲಿ ಮಾಡ್ಬೋದು. ಓಕೆ ಓಕೆ. ಸೊ ಇದಕ್ಕೆ ರವಾ ಅಂತೂ 100% ಬೇಕೇ ಬೇಕು. ಹಾಕಿದ್ರೆ ಅದೇ ಒಳ್ಳೇದು, ಕ್ರಂಚಿನೆಸ್ ಬರುತ್ತೆ. ಹೌದು. ಸೊ ರವಾ ಹಾಕದೆ ಅಷ್ಟೊಂದು ಟೇಸ್ಟ್ ಬರ್ಲಿಕ್ಕೆ ಚಾನ್ಸಸ್ ಕಮ್ಮಿ ಆ ತರ ಕಡಿಮೆ ಹಾಗೇನಿಲ್ಲ, ಬಟ್ ಕ್ರಂಚಿನೆಸ್ ನಿಮಗೆ ಬೇಕಾದ್ರೆ ಆಸ್ ಅ ಸ್ಟಾರ್ಟರ್ ಇಫ್ ಯು ಆರ್ ಯೂಸಿಂಗ್ ದೆನ್ ರವಾ ಇಸ್ ಗುಡ್ ಅಲ್ವಾ. ಕೆಲವರು ರೈಸ್ ಫ್ಲೋರ್ ಅನ್ನ ಸಹ ಯೂಸ್ ಮಾಡ್ತಾರೆ. ಓಕೆ. ಬಟ್ ಇಟ್ ಡಿಪೆಂಡ್ಸ್. ಕೆಲವರಿಗೆ ಆ ಕ್ರಿಸ್ಪಿನೆಸ್ ಖುಷಿ ಆಗುತ್ತೆ ರೈಸ್ ಫ್ಲೋರ್ ಇದು, ಕೆಲವರಿಗೆ ಇದು ಖುಷಿ ಆಗುತ್ತೆ. ಇಟ್ ಡಿಪೆಂಡ್ಸ್. ಇದು ಮೇನ್ ಒಂದು ರವಾ ಇದು ಮರಕೆಸದ್ದು ಒಂದು ಇದೇನಂದ್ರೆ ಇದಕ್ಕೆ ಇಚ್ಚಿಂಗ್ ಇರುತ್ತೆ ಎಲೆಗೆ. ಅದಕ್ಕೋಸ್ಕರ ಹುಣಸೆ ಹಣ್ಣು ಯಾವತ್ತೂ ನಾವು ಹೆಚ್ಚು ಹಾಕಬೇಕು. ಯೂಶ್ವಲಿ ನಾವು ಒಂದು ಡಿಶ್ ಮಾಡಬೇಕಾದ್ರೆ ಎಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಹಾಕಬೇಕು. ಸೊ ದಟ್ ಆ ಇಚ್ಚಿಂಗ್ ಇರುವಂಥ ತುರಿಕೆ ಇರುವಂಥದ್ದು ಬರೋದಿಲ್ಲ. ಓಕೆ. ಈಗ ನೀವು ಹುಳಿ ಸ್ವಲ್ಪ ಜಾಸ್ತಿ ಹೆಚ್ಚೇ ಹಾಕಿದ್ದಾನೆ, ಏನು ಟೆನ್ಷನ್ ಇಲ್ಲ. ಎಸ್ ಸೂಪರ್. ಆ್ಯಂಡ್ ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಓಕೆ. ವಿತೌಟ್ ಎನಿ ಸಾಸ್ ಮತ್ತೆ ಗಂಜಿ ಇದಕ್ಕೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಓಕೆ ನೋಡೋಣ. ಓಕೆ ಸೂಪರ್. ಆ್ಯಂಡ್ ಮೇಡಮ್ ಸೂಪರ್ ಆಗಿದೆ. ನೀವು ಹೇಳಿದಂಗೆ ಈ ರವಾ ಅಂತೂ ಬೇಕೇ ಬೇಕು, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಕೊಡುತ್ತೆ. ನಿಮ್ಮ ಮಸಾಲೆ ಏನು ಮಾಡಿದ್ರಲ್ವ ಅದು ಅದಕ್ಕೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಓಕೆ. ಸೊ ಡಿಫ್ರೆಂಟ್ ಮಸಾಲಾಸ್ ಎಲ್ಲ ಮಾಡ್ಬೋದಾ? ಆಕ್ಚುಲಿ ಬೇಸನಲ್ಲಿ ಮಾಡಬಹುದು. ಗುಜರಾತಿ ಸ್ಟೈಲ್ ಅವರದ್ದು ಬೇಸನ್. ಹೌದು ಇದ್ದಿದೆ. ಸೊ ಗುಜರಾತಿ ಸ್ಟೈಲ್ ಅವರದ್ದು ಬೇಸನ್ ಹಾಕಿ ಮಾಡಬಹುದು. ಬೇಸನ್ ಮತ್ತೆ ಚಿಲ್ಲಿ ಪೇಸ್ಟ್ ಹಾಕಿ ಅದನ್ನ ಸ್ಪ್ರೆಡ್ ಮಾಡುವ, ಅದನ್ನ ಸಹ ಥಿಕ್ ಇದ್ ಮಾಡಿ ಅವರದ್ರಲ್ಲಿ ಹಿಂಗ್ ಪೌಡರ್ ಬರುತ್ತೆ, ಚಿಲ್ಲಿ ಪೌಡರ್ ಅವರೆಲ್ಲ
ರೆಡಿ ಪೌಡರ್ ಅನ್ನು ಯೂಸ್ ಮಾಡ್ತಾರೆ, ನಮ್ಮ ತರ ರುಬ್ಬಿ ಮಾಡುವುದಿಲ್ಲ ಅವರು. ಸೊ ಬೇಸನ್ನು, ಅದರ ನಂತರ ಚಿಲ್ಲಿ ಪೇಸ್ಟ್ ಹಾಕ್ತಾರೆ, ಮತ್ತೆ ಹಲ್ದಿ ಪೌಡರ್, ಮತ್ತೆ ಅಜ್ವೈನ್ ಹಾಕ್ತಾರೆ, ಉಪ್ಪು ಮತ್ತೆ ಇಂಗಿನ ಪೌಡರ್ ಹಾಕಿ ಅದನ್ನ ಥಿಕ್ ಪೇಸ್ಟ್ ಮಾಡಿ ಅದನ್ನ ಸ್ಪ್ರೆಡ್ ಮಾಡ್ತಾರೆ. ಆದ್ರೆ ಆ ತರ ಮಾಡುದಾದ್ರೆ ಇದರಲ್ಲಿ ಅದನ್ನ ಫಸ್ಟ್ ನಾವು ಸ್ಟೀಮ್ ಮಾಡ್ಕೊಳ್ಬೇಕು 20 ಮಿನಿಟ್ಸ್. ಅದ್ರ ನಂತರ ಅದನ್ನ ತಣಿಸಿ ಅದನ್ನ ಕಟ್ ಮಾಡಿ ಡೀಪ್ ಫ್ರೈ ಮಾಡುವಂಥದ್ದು. ಸೊ ಅದನ್ನ ಸಹ ಟ್ರೈ ಮಾಡ್ಬೇಕು. ಬಟ್ ದಿಸ್ ಇಸ್ ಅಥೆಂಟಿಕಲ್ GSB ಅವರು ಯೂಶುವಲಿ ಇದನ್ನ ಮಾಡೋದು. ಸೂಪರ್. ಮತ್ತೊಮ್ಮೆ ಹೇಳ್ಬೋದಾ ಮೇಡಮ್ ಏನೆಲ್ಲ ಬೇಕು ಇದಕ್ಕೆ, ಯಾವ ತರ ಮಾಡೋದಂತ? ಓಕೆ, ಇದಕ್ಕೆ ಬೇಕಾಗಿದ್ದು ಉರುದ್ ದಾಲ್ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಿಡ್ಕೊಳ್ಬೇಕು. ಅದರ ನಂತರ ರೈಸ್ ಅನ್ನ ಅರ್ಧ ಗಂಟೆ ನೆನೆ ಹಾಕಿ ಅದರ ನಂತರ ಅದ್ರ ಜೊತೆಗೆ ಅರ್ಧ ಗಂಟೆ ನಂತರ ಮೆಣಸು, ಹುಣಸೆ ಹಣ್ಣು, ಉಪ್ಪು ಮತ್ತೆ ಇದು ನೆನೆದ ಅಕ್ಕಿಯನ್ನ ಒಟ್ಟಿಗೆ ರುಬ್ಬಿಕೊಂಡು ನೀರ್ ಜೊತೆಗೆ, ಅದ್ರ ನಂತರ ಇದು ಪೌಡರ್ ಮಾಡಿದ ಉರುದ್ ದಾಲ್ ಪೌಡರ್ ಇದೆಯಲ್ಲ ಅದನ್ನ ಮಿಕ್ಸ್ ಮಾಡಿ ಅದ್ರ ನಂತರ ಇಂಗು ಮತ್ತೆ ಬೇಕಾದಷ್ಟು ವಾಪಸ್ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪಿನ ಹುಡಿಯನ್ನು ಹಾಕೊಳ್ಬೇಕು. ಹೌದು. ಮತ್ತೆ ಸ್ಪ್ರೆಡ್ ಮಾಡೋದು ನಾನು ಹೇಗೂ ತೋರಿಸಿದ್ದಾನೆ. ಅದ್ರ ನಂತರ ಮೇನ್ ಟೂತ್ ಪಿಕ್, ಅದು ಹೌದು ಚಿಕನ್ ಪನ್ನೀರ್ ಲಾಲಿಪಾಪ್ ತರ ಹಾಕಿ ಡೀಪ್ ಫ್ರೈ ಇನ್ನೊಂದು ನಾನು ಸ್ವೀಟ್ ಮಾಡ್ತಿದ್ದೇನೆ. ಹೌದು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ. ಅಂಡ್ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಅಂಡ್ ಏನು ಈಗ ಸ್ವೀಟ್ ಮೇಡಮ್? ಈಗ ಒಂದು ಸ್ವೀಟ್ ಮಾಡ್ತಿದ್ದಾನೆ. ಓಕೆ. ಮೊದಲಿನ ಕಾಲದಲ್ಲಿ ದನ ಕರು ಹಾಕಿದಾಗ ಒಂದು 10 ದಿನದ್ದು ಹಾಲನ್ನ ಸ್ವೀಟ್ ಮಾಡ್ತಿದ್ವಿ, ಹಾಲಿನ ಗಿಣ್ಣು ಅಂತ ಹೇಳಿ ನಾವು ಮಾಡ್ತಿದ್ವಿ. ಈಗ ದನ ಸ್ವಲ್ಪ ಅಪಾರ್ಟ್ಮೆಂಟಿಗೆಲ್ಲ ಹೋಗಿದ ನಂತರ ದನ ಕಟ್ಲಿಕ್ಕೆ ಜಾಗ ಇಲ್ಲ, ಸೊ ಮನೆಯಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ, ಮತ್ತೆ ನೋಡ್ಕೊಳ್ಳಿಕ್ಕೆ ಕೆಲಸದವರು ಇಲ್ಲ. ಸೊ ಈಗ ಹಾಲು ಸಿಗುವಂತದ್ದು ತುಂಬಾ ಕಷ್ಟ ಆಗಿದೆ. ಮೊದಲು ನಾನು ಸಣ್ಣದಿರ್ಬೇಕಾದ್ರೆ 15 ದನ ಇತ್ತು ನಮ್ಮ ಮನೆಯಲ್ಲಿ. ಹೌದು, ಪಪ್ಪ ಕೆಲಸದವರಿಗೆಲ್ಲ ಹಾಕೊಂಡು ನೋಡ್ಕೊಳ್ತಿದ್ರು. ಈಗ ಅದು ಹಾಲು ಸಿಗುವುದೇ ಕಷ್ಟ ಆಗಿದೆ. ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಕಾಮಧೇನು ಅಂತ ಹೇಳಿ ಗಿಣ್ಣಿನ ಹಾಲಿನ ಪುಡಿ ಅಂತ ಹೇಳಿ ಸಿಗ್ತಾ ಇದೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ, ಅದ್ರಗೋಸ್ಕರ ನಾನು ಇದು ಈಸಿ ಇದೆ, ಅದ್ರಗೋಸ್ಕರ ಇದನ್ನು ಒಂದು ಆಪರ್ಚುನಿಟಿ, ಹೌದು, ಅದನ್ನ ಸಿಕ್ಕಿದ ಚಾನ್ಸ್ ಅನ್ನ ಇದನ್ನು ಹೇಳ್ಬೇಕಂತ ಹೇಳಿ ಎಲ್ಲರಿಗೂ ವೀಕ್ಷಕರಿಗೆ. ಸೊ ಹಾಲಿನ ಗಿಣ್ಣನ್ನ ಮಾಡ್ತಿದ್ದೇವೆ ಇವತ್ತು. ಇದಕ್ಕೆ ಏನು ಬೇಕು ಮೇಡಮ್? ಇದಕ್ಕೆ ಸಕ್ಕರೆ ಮತ್ತೆ ಹಾಲಿನ ಗಿಣ್ಣಿನ ಪೌಡರ್ ಮತ್ತೆ ಹಾಲು ಮತ್ತೆ ಇಲೈಚಿ ಪೌಡರ್, ಕೇಸರು ಬೇಕಾದ್ರೆ ಮಾತ್ರ ಹಾಕೊಳ್ಬಹುದು, ಇಲ್ಲಾದ್ರೆ ಇದು 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹಾಲಿನ ಗಿಣ್ಣು ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲ ದೊಡ್ಡವರಿಗೆ? ಸ್ವೀಟ್ ಯಾರಿಗೂ ಇಷ್ಟ ಆಗುತ್ತೆ, ಡಿಪೆಂಡ್ಸ್ ಆನ್. ಇದು ಈಗ ಶುಗರ್ ಅನ್ನ ನೀವು ಮೇಲೆ ಕೆಳಗೆ ಮಾಡ್ಕೊಳ್ಬಹುದು, ತುಂಬಾ ಸ್ವೀಟು ಮಾಡ್ಬೋದು, ಸ್ವಲ್ಪ ಕಡಿಮೆ ಸ್ವೀಟು ಮಾಡ್ಕೊಳ್ಬಹುದು. ಆ ಪೌಡರ್ ಅಲ್ಲಿ ಆಲ್ರೆಡಿ ಸ್ವೀಟ್ನೆಸ್ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್ ಬಡ್ಸ್, ನಿಮಗೆ ಹೇಗೆ ಸ್ವೀಟ್ನೆಸ್ ಬೇಕು ಆ ಥರ ಮಾಡ್ಕೊಳ್ಬೋದು. ಮತ್ತೆ ಸ್ವೀಟ್ ಅನ್ನುವಂಥದ್ದು ಯೂಶ್ವಲಿ ಎಲ್ಲ ಏಜಿನವ್ರು ಇಷ್ಟಪಡ್ತಾರೆ. ಸೊ ಹಳೆಗಾಲದವರು ಈ ಸ್ವೀಟ್ ಅನ್ನ ಯಾರು ಮಿಸ್ ಮಾಡ್ತಿದ್ದಾರೆ, ದೆನ್ ದೇ ಕ್ಯಾನ್ ಗಿವ್ ಅ ಟ್ರೈ ವಿತ್ ದಿಸ್. ಸೂಪರ್. ಅಂಡ್ ಫಸ್ಟ್ ಏನು ಮಾಡಬೇಕು ಈಗ ಸ್ಟಾರ್ಟಿಂಗ್? ಇದನ್ನ ಮೊದಲು ಹಾಲನ್ನ ಒಂದು ಬೌಲಲ್ಲಿ ತಕೊಂಡು ಬಿಸಿ ಮಾಡಬೇಕು. ಇಲ್ಲ, ಸೀದಾ ಪೌಡರ್ ಅನ್ನ ಹಾಕೊಳ್ಬೇಕು. ಪೌಡರ್ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಶುಗರ್ ಎಷ್ಟು ಬೇಕು ಆ ಟೇಸ್ಟ್ ಪ್ರಕಾರ ಅದನ್ನ ಸಹ ಮಿಕ್ಸ್ ಮಾಡೋದು. ಶುಗರ್ ಪೇಷಂಟ್ ಅವರಿಗೆ ಆಗಲ್ಲ ಇದು? ಇಲ್ಲ, ಶುಗರ್ ಪೇಷಂಟ್ ಅವರಿಗೆ ಬೇಕಾದ್ರೆ ಶುಗರ್ ಫ್ರೀ ಇದು ಬರುತ್ತೆ, ಅದನ್ನ ಹಾಕಿ ಮಾಡಬಹುದು. ಬಟ್ ಯೂಶುವಲಿ ಆ ಟೇಸ್ಟ್ ಮತ್ತೆ ಈ ಟೇಸ್ಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಹಾಲು ಒಂದು ಬೌಲಲ್ಲಿ ತಗೊಳ್ಳುವಂಥದ್ದು, ಅದರಲ್ಲಿ ಆ ಪೌಡರ್ ಅನ್ನ ಹಾಕುವಂಥದ್ದು, ಕಾಮಧೇನು ಪೌಡರ್ ಅಂತ ಹೇಳಿ. ಈ ಪೌಡರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಈ ಪೌಡರ್ ಅನ್ನ ಪೂರ್ತಿ ಹಾಕ್ಬೇಕು. ಇದ್ರಲ್ಲಿ ಹಿಂದ್ಗಡೆ ಬರ್ದಿದೆ ಅರ್ಧ ಲೀಟರ್ ಹಾಲಿಗೆ ಇದು ಒಂದು ಫುಲ್ ಪ್ಯಾಕೆಟ್ ಹಾಕ್ಬೇಕು.
ಓಕೆ. ಸೊ ಅರ್ಧ ಲೀಟರ್ ನಾನು ಈಗ ನಂದಿನಿ ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೇನೆ. ಅದಕ್ಕೆ ಈ 1 ಪ್ಯಾಕೆಟ್ ಫುಲ್ ಪೌಡರ್ ಅನ್ನು ಮಿಕ್ಸ್ ಮಾಡೋದು. ಸರಿ ಮಿಕ್ಸ್ ಮಾಡಿದ ನಂತರ ಲಂಪ್ ಬರ್ದಿದ್ದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ನಂತರ ಶುಗರ್ ಹಾಕಬೇಕು. ಶುಗರ್ ಡಿಪೆಂಡ್ಸ್ ಆನ್ ದ ಟೇಸ್ಟ್. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕಿ ಅದ್ರ ನಂತರ ಸ್ವಲ್ಪ ಇದು ಇಲೈಚಿ ಪೌಡರ್ ಮತ್ತೆ ಕೇಸರ್ ಎರಡು ಮಿಕ್ಸ್ ಮಾಡಿ ಸ್ಟೀಮ್ ಮಾಡುವಂಥದ್ದು. ಸ್ಟೀಮ್ ಮಾಡೋದು ಇದ್ರಲ್ಲಿ ಬರ್ದಿದೆ 15 ಮಿನಿಟ್ಸ್ ಅಂತ ಹೇಳಿ. ಸೊ 15 ಮಿನಿಟ್ಸ್ ತನಕ ನಾವು ಸ್ಟೀಮ್ ಮಾಡಬೇಕು. ಓಕೆ, ಫಸ್ಟ್ ಗೆ ನಾವು ಹಾಲನ್ನ ಹಾಕೊಂಡಿದ್ದೇವೆ. ಈಗ ಸಕ್ಕರೆಯನ್ನು ಮತ್ತೆ ಫಸ್ಟಿಗೆ ಪೌಡರ್ ಹಾಕೊಳ್ಬೇಕು. ಪೌಡರ್ ಹಾಕಿ ಲಂಪ್ ಬರ್ದಿದ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇದು ಮಿಕ್ಸ್ ಆದ ನಂತರ ಈ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಫುಲ್ ಡೈಲ್ಯೂಟ್ ಆಗ್ಬೇಕು ಹಾಲಲ್ಲಿ, ಅಷ್ಟನಕ ಮಿಕ್ಸ್ ಮಾಡಿ ಇಡ್ಬೇಕು ಸೈಡ್ ಅಲ್ಲಿ. ಇದರಲ್ಲಿ ಈಗ ನಾನು ಸ್ವಲ್ಪ ಇಲೈಚಿ ಪೌಡರ್ ಮತ್ತೆ ಸ್ವಲ್ಪ ಕೇಸರ್ ಹಾಕಿದ್ದೇನೆ. ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಸ್ಟೀಮಿಗೆ ಇಟ್ಟಿದ್ದೇನೆ. ನೀರ್ ಹಾಕಿ ಸ್ಟೀಮ್, ಹೌದು, ನೀರ್ ಹಾಕಿ ಸ್ಟೀಮಿಗೆ ರೆಡಿ ಮಾಡಿದ್ದೇನೆ. ಇದೊಂದೀಗ 5 ಮಿನಿಟ್ಸ್ ನಂತರ ಇದು ಮಿಕ್ಸ್ ಮಾಡಿದ ಹಾಲನ್ನು ಸೀದಾ ಅಲ್ಲಿ ಇಟ್ಟುಬಿಡುದು. ಅಲ್ಲಿ ರೆಡಿ ಆಗ್ತದೆ. ಅದು 20 ಮಿನಿಟ್ಸ್ ಸ್ಟೀಮ್ ಆಗಬೇಕು. 20 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಮೇ ಬಿ ನೀವು ಹೇಗೆ ಇಂಟ್ರೆಸ್ಟ್ ಬಂತು ಮೇಡಮ್ ಈ ಕಿಚನ್ ಅಂದ್ರೆ? ಮೇ ಬಿ ನಮಗೆ ಏನಾದ್ರೂ ಒಂದು ಐಡಿಯಾ ಬರ್ಬೇಕಲ್ವಾ? ಹೌದು, ಯಾಕೆ ಈ ತರ? ಅದೇ ಮಮ್ಮನಿಂದ ಕಲ್ತಿದ್ದು ಮೇಯ್ನು ಗುರು ಮಮ್ಮ ಮತ್ತೆ ನನ್ನ ಅಜ್ಜಿ. ಸೊ ಅವರಿಂದ ಸ್ವಲ್ಪ ಟ್ರೆಡಿಷನಲ್ ಐಟಮ್ಸ್ ಎಲ್ಲ ಕಲಿತೆ. ನನ್ನ ಅಜ್ಜಿ ಘಾಟ್ ಸೆಕ್ಷನ್ ಅಲ್ಲಿರೋರು, ಸಾಗರ್ ಸೈಡ್. ಸೊ ಅವರಿಂದ ಉಪ್ಪಿನಕಾಯಿ ಮತ್ತೆ ಇದು ಸ್ವಲ್ಪ ಟ್ರೆಡಿಷನಲ್ ಐಟಮ್ಸ್ ಎಲ್ಲ ಅವರಿಂದ ಮತ್ತೆ ಅಮ್ಮನಿಂದ ಕಲಿತೆ. ಬಟ್ ಅಮ್ಮ ಸ್ವಲ್ಪ ನಾರ್ತ್ ಇಂಡಿಯನ್ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಮತ್ತೆ ನಾನೇ ನೋಡಿ ಇಂಟ್ರೆಸ್ಟ್ ನೋಡಿ TV ಪ್ರೋಗ್ರಾಮ್ಸ್ ಎಲ್ಲ ನೋಡಿ ಸ್ಟಾರ್ಟ್ ಮಾಡಿದೆ ಮಾಡಲಿಕ್ಕೆ. ಸೊ ಮನೆಯಲ್ಲೇ ಸ್ವಲ್ಪ ಇನೋವೇಟಿವ್ಸ್ ಮಾಡಲಿಕ್ಕೆ ಸಾಂಬ್ರಾಣಿದು ಘೀ ರೋಸ್ಟು ಮತ್ತೆ ಇದು ಈಗ ಕಡ್ಗಿ ಸಿಗುತ್ತಲ್ಲ ಅದ್ರದ್ದು ಘೀ ರೋಸ್ಟ್, ಅದ್ರದ್ದು ದಮ್ ಬಿರಿಯಾನಿ, ಇಂಥದ್ದೆಲ್ಲ ಇನೋವೇಟಿವ್ ಸ್ಟಾರ್ಟ್ ಮಾಡಿದೆ. ಸೊ ಒಂದೊಂದೇ ಏನಾದರೂ ಯಾರಾದರೂ ಹೇಳ್ತಾರೆ, ಸೊ ಏನಾದರೂ ಟ್ರೈ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಇದು ಈಗ ಕುದಿ ಬಂದಿದೆ ನೀರು. ಈಗ ಇದನ್ನ ನಾವು ಸ್ಟೀಮ್ ಮಾಡಲಿಕ್ಕೆ ಇಡುವಂಥದ್ದು. ಎಸ್ ಮೇಡಮ್, ಈಗ ಆಲ್ಮೋಸ್ಟ್ ನೀವು ಕಿಚನ್ ಅಲ್ಲಿ ಇರ್ತೀರಲ್ವಾ? ಸೊ ಕಿಚನ್ ಅಲ್ಲಿ ಇರುವಾಗ ಸಾಂಗ್ ಹೇಳ್ತಾ? ಇಲ್ಲ, ನಾನು ಓಲ್ಡ್ ಸಾಂಗ್ಸ್ ಅನ್ನ ಪ್ಲೇ ಮಾಡ್ತೇನೆ ರೇಡಿಯೋ ಸ್ಟೇಷನ್, ಮತ್ತೆ ಕೇಳ್ತಾ ಕೇಳ್ತಾ ಅಡುಗೆ ಮಾಡ್ತೇನೆ. ಇಲ್ಲಾಂದ್ರೆ ಯಜಮಾನ್ರು ಇರ್ತಾರೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂತು ಏನಾದ್ರೂ ಮಾತಾಡ್ತಾ ಇರ್ತಾರೆ. ಸೊ ಹೀಗೆ ಅಡುಗೆ ಮಾಡಿದ್ದು ಟೈಮ್ ಹೋಗುತ್ತೆ. ಮತ್ತೆ ಹೇಳೋದು ಇಲ್ಲ ಸರ್, ಇಲ್ವೇ ಇಲ್ಲ. ಓಕೆ ಓಕೆ. ಸೊ ಮೇಬಿ ಸಾಂಗ್ಸ್ ನಿಮಗೆ ತುಂಬಾ ಇಷ್ಟ ಅಂತ? ಓಲ್ಡ್ ಸಾಂಗ್ಸ್ ಸ್ಪೆಷಲಿ. ಯಾವುದು ಓಲ್ಡ್ ಸಾಂಗ್ಸ್ ತುಂಬಾ ಇಷ್ಟ? ಕಿಶೋರ್, ಮುಖೇಶ್ ಅವರಿದ್ದು, ರಫಿ ಸಾಬ್ ಅವರಿದ್ದು. ಯಾವುದು ಒಂದು ಸಾಂಗ್? ಇಲ್ಲ, ಈಗ ನೆನಪಿಗೆ ಬರ್ತಾ ಇಲ್ಲ. ಓಕೆ, ಸೊ ನೆನಪಿಗೆ ಬರ್ತಾ ಇಲ್ಲ ಅಲ್ವಾ? ಓಕೆ, ಸೊ ಗ್ರೇಟ್. ಅಂಡ್ ನೀವು ಡ್ಯಾನ್ಸ್ ಮಾಡ್ತೀರಂತೆ? ಹೌದು, ಈಗ ಇಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿದ್ರೆ ಮತ್ತೆ ನಾನು ಹೋಗ್ಬೇಕಲ್ಲ ಮನೆಗೆ. ಸೊ ಹಾಗಾಗಿ ಡ್ಯಾನ್ಸ್ ಇಲ್ಲ, ಸಿಂಗಿಂಗ್ ಇಲ್ಲ, ಮತ್ತೆ ಡ್ರಾಯಿಂಗ್ಸ್ ಎಲ್ಲ ಏನಾದ್ರು ಮಾಡ್ತೀರಾ? ಡ್ರಾಯಿಂಗ್ಸ್ ಮಾಡಿದ್ದೇನೆ. ಕ್ರಾಫ್ಟ್ಸ್ ಸಾಫ್ಟ್ ಟಾಯ್ಸ್ ಮಾಡಿದ್ದೇನೆ. ಎಂಬೋಸಿಂಗ್, ಸ್ಯಾಂಡ್ ಪೇಂಟ್, ಚಾರ್ಕೋಲ್ ಪೇಂಟ್, ಆಲ್ಮೋಸ್ಟ್ ಎಲ್ಲದೂ ಟ್ರೈ ಮಾಡಿದ್ದೇನೆ. ಡ್ರಾಯಿಂಗ್ ಮಾಡ್ತಾ ಸಾಂಗ್ ಹೇಳೋದು ಆ ತರ? ಸಾಂಗ್ ಕೇಳೋದಿದೆ, ಹೇಳೋದು ಇಲ್ಲ. ಸೊ ಕೇಳೋದು ಇಲ್ಲ, ಸಾಂಗ್ ಹೇಳೋದು ಜಾಸ್ತಿ? ಇಲ್ಲ ಇಲ್ಲ, ಕೇಳೋದು ಜಾಸ್ತಿ, ಹೇಳೋದು ಕಡಿಮೆ. ಸೂಪರ್. ನೀವು ಹೇಳಿದ್ರಿ ಬಂಡಸ್ಕರ್ಸ್ ಕಾಲೇಜು. ನಿಮ್ಮ ಹೈಸ್ಕೂಲ್ಸ್ ಎಲ್ಲಿ ಮಾಡಿದ್ದು? ಕುಂದಾಪುರ್ ವಿ ಕೆ ಆಚಾರ್ಯ ಸ್ಕೂಲ್ ಹೈಸ್ಕೂಲ್ಸ್ ಅಲ್ಲಿ ಮಾಡಿದ್ದು. ಹೌದು. PUC ಬಂಡಾರ್ಕಸ್. ಡಿಗ್ರಿ ತನಕ ಡಿಗ್ರಿ ಏನು ಮಾಡಿದ್ರಿ ಮೇಡಮ್? ಡಿಗ್ರಿ ನಂದು BCom ಆಗಿದೆ. ಅದರ ನಂತರ MBA ಮಾಡಿದ್ದೇನೆ, ಕರೆಸ್ಪಾಂಡೆನ್ಸಿ. ಮತ್ತೆ PGDCA ಕೋರ್ಸ್ ಮಾಡಿದ್ದೇನೆ ಮನೇಲಿ ಕೂತು. ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಆಗಿದೆ. ರೆಡಿ ಅಲ್ಲ ಮೇಡಮ್ ಇದು? ಹೌದು, ಇದು ಸ್ಟೀಮ್ ಆಗಿದ ನಂತರ ಸ್ವಲ್ಪ ಕೂಲ್ ಆದ ನಂತರ ಹೀಗೆ ಸೆಟ್ ಆಗುತ್ತೆ. ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಟು? ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ಬಹುದು, ಹಿಟ್ರೆ ಒಳ್ಳೇದು. ಐ ಪ್ರಿಫರ್ ಸ್ವಲ್ಪ ಕೂಲ್ ಆಗಿದ್ರೆ ನನಗೆ ಅದು ಖುಷಿ ಆಗುತ್ತೆ. ಅದು ಫುಲ್ ಸೆಟ್ ಆಗಿ ಬಿಡುತ್ತೆ. ಸೊ ಅದು ಕೇಕ್ ತರ ನಿಮ್ಗೆ ಪೀಸಸ್ ತರ ಮಾಡಬಹುದು. ಹೌದು. ಸೊ ನಾನು ಟೇಸ್ಟ್ ಮಾಡಿ ಹೌದು, ಎಸ್, ಆಗದಿಂದ ಕಾಯ್ತಿದ್ದೇನೆ. ಓಕೆ, ಪೀಸ್ ಈ ತರ ಸಿಗುತ್ತೆ ಅಲ್ವಾ? ಹೌದು. ಇದು ಇನ್ನೊಂದು ಹೇಳುದಾದ್ರೆ ಬೆಂಗಾಲಿದು ಮಿಸ್ಟಿ ದೋಯ್ ಸ್ವೀಟ್ ಇದೆ ಅಲ್ಲ, ಆಲ್ಮೋಸ್ಟ್ ಅದಕ್ಕೆ ಸಿಮಿಲರ್ ಇದೆ. ಕೊಂಕಣಿಯಲ್ಲಿ ಹೇಳುದಾದ್ರೆ ಪೋಸು, ಕನ್ನಡದಲ್ಲಿ ಹೇಳುದಾದ್ರೆ ಹಾಲಿನ ಗಿಣ್ಣು, ಮರಾಠಿಯಲ್ಲಿ ಹೇಳುದಾದ್ರೆ ಖರ್ವಸ್, ಮತ್ತೆ
ಬೆಂಗಾಲಿಗೆ ಹೋದ್ರೆ ಮಿಸ್ಟಿ ದೋಯ್. ಓಕೆ. ಸೊ ಆಲ್ಮೋಸ್ಟ್ ಸೇಮ್ ಇದು ಕಂಟೆಂಟ್ಸ್ ಎಲ್ಲ ಸೇಮ್. ಮಿಸ್ಟಿ ದೋಯಿಗೆ ದಹಿ ಬೀಳುತ್ತೆ, ಮೊಸರು ಬೀಳುತ್ತೆ, ಬಟ್ ಟೇಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದು ಈಗ ನಾನು ಯಾವ ಭಾಷೆಯಲ್ಲಿ ತಿನ್ಬೇಕು? ನೀವು ಯಾವ ಭಾಷೆಯಲ್ಲೂ ತಿನ್ನಿ, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ಬಾಯಲ್ಲಿ ತಿನ್ನಿ. ಸೂಪರ್. ಓಕೆ, ಸೊ ಟೇಸ್ಟ್ ಮಾಡಿ ಹೇಳ್ಬೇಕಲ್ವಾ? ಓಕೆ, ಅಂಡ್ ಇದು ಮಕ್ಕಳಿಗೆ ಅಂತ 100% ಇಷ್ಟ ಆಗುತ್ತೆ. ಹೌದು, ನನ್ನ ಮಗಳು ಇದು ಯೆಲ್ಲೋ ಕಲರ್ ಸ್ವೀಟ್ ಅಂತ ಹೇಳಿ ಹೇಳುದು. ಸೊ ಅವಳಿಗೆ ತುಂಬಾ ಖುಷಿ ಇದು. ಓಕೆ ಓಕೆ. ಸೊ ಮಾಡಿದ್ರೆ ನನ್ಗೂ ಉಳಿಯುವುದಿಲ್ಲ, ಅವರೇ ಖಾಲಿ ಮಾಡಿ ಬಿಡ್ತಾರೆ. ಓಕೆ ಓಕೆ. ನಿಮ್ಗೆ ಕೂಡ ಇಷ್ಟನಾ ಅಂತ ಅಲ್ವಾ ಇದು? ಓಕೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ ಓಕೆ. ಎಸ್, ಸೂಪರ್. ಇದು ಎಷ್ಟು ಬೇಕೋ ತಿನ್ಬೋದು. ಹೌದಾ? ಓಕೆ, ನಾನು ತುಂಬಾ ಸ್ವೀಟ್ ಮಾಡಲಿಲ್ಲ. ಕರೆಕ್ಟ್, ಗೊತ್ತಾಯ್ತಾ ನಿಮಗೆ? ನನಗೆ ಸ್ವೀಟ್ ತುಂಬಾ ಇಷ್ಟ ಇಲ್ಲ. ಹೌದು, ನಾನು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇಟ್ಟಿದ್ದೇನೆ. ಯಾಕಂದ್ರೆ ಹೆಚ್ಚು ಸ್ವೀಟ್ ನಮಗೂ ಒಳ್ಳೇದಲ್ಲ, ಮಕ್ಕಳಿಗೂ ಒಳ್ಳೇದಲ್ಲ. ಸೊ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇಟ್ಟಿದ್ದೇನೆ. ಸೂಪರ್. ಇದು ನನ್ನ ಪ್ರಕಾರ ಒಂದು 10 ಮಿನಿಟ್ಸ್. 10 ಮಿನಿಟ್ಸ್ ಒಂದು ಸ್ಟೀಮ್ ಆಗ್ಲಿಕ್ಕೆ ಒಂದು 15 ಮಿನಿಟ್ಸ್. ಇದು ಮಿಕ್ಸಿಂಗ್ ಒಂದು 5 ಮಿನಿಟ್ಸ್. ಇದು ಸ್ಟೀಮ್ ಆಗ್ಲಿಕ್ಕೆ 20. ಹೆಲ್ತಿಗೆ ಒಳ್ಳೇದಾ ಅಂತ? ಹೆಲ್ತಿಗೆ ಅಲ್ವಾ, ಅಂತವರಿಗೆ ಇದು ಒಳ್ಳೇದು. ಓಕೆ, ಸೊ ಕೆಲವರು ಸಪುರ ಇರ್ತಾರೆ, ವೀಕ್ಷಕರು ನೋಡಿರ್ಬೋದು, ಕೆಲವರು ಸಪುರ ಇದ್ರು ಅದಕ್ಕೆ ಜಿಮ್ ಹೋಗ್ತಾರೆ, ಹಾಗೆ ಇದೊಂದು ಸ್ವಲ್ಪ 4-5 ಸತಿ ತಿಂದ್ರೆ ಓಕೆ ಅಲ್ವಾ? ಓಕೆ, ಸೂಪರ್ ಆಗಿದೆ ಮೇಡಮ್ ಇದು. ಅಂಡ್ ಮತ್ತೊಮ್ಮೆ ಹೇಳ್ಬೋದು ಏನೆಲ್ಲ ಬೇಕು ಇದಕ್ಕೆ? ಇದಕ್ಕೆ ಮೇನ್ ಪೌಡರ್ ಇರುವಂತದ್ದು ಕಾಮಧೇನು ಪೌಡರ್. ಅದು ಗಿಣ್ಣಿನ ಪೌಡರ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದು ಆ ಒಂದು ಪ್ಯಾಕೆಟಿಗೆ ಅರ್ಧ ಲೀಟರ್ ಹಾಲು, ಸ್ವೀಟ್ನೆಸ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ, ಇಲೈಚಿ ಪೌಡರ್ ಮತ್ತೆ ಕೇಸರ್, ಇದು ಇಷ್ಟನ್ನ ಹಾಕಿ ಮಿಕ್ಸ್ ಮಾಡುವಂತದ್ದು. ಮತ್ತೆ 15 to 20 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಓಕೆ, ಸೂಪರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಡಿಶ್ ನಮ್ಮ ವೀಕ್ಷಕರಿಗೋಸ್ಕರ ನೀವು ತಿಳಿಸ್ಕೊಟ್ರಿ. ಅಂಡ್ ನಿಮ್ಮ ಒಂದು ಚಾನಲ್ ನಾನು ನೋಡ್ತೇನೆ, ಅದು ಯಾವುದು? ನಮೋಸ್ ಕಿಚನ್. ಇಟ್ಸ್ ಜಸ್ಟ್ ಅ ಫ್ಯಾನ್ ಪೇಜ್. ಓಕೆ, ನಮೋಸ್ ಕಿಚನ್ ಫಾಲೋ ಮಾಡ್ತೇನೆ. ಓಕೆ, ಮನೆಯಲ್ಲಿ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ ದಿ ಬೆಸ್ಟ್. ನಿಮ್ಮ ನೀವು ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಎಷ್ಟು 4 ಗ್ರೂಪ್ಸ್ ಅಲ್ಲಿ ಇದ್ದೀರಲ್ವಾ? ಎಸ್, ಒಂದು SSS ಗ್ರೂಪ್, ಇನ್ನೊಂದು ರ್ಯಾಕ್ಸ್ ಟು ರಿಚಸ್, ಇನ್ನೊಂದು ನಿಟ್ಟಥಾನ್, ಇನ್ನೊಂದು ನಾರಾಯಣ್ ಗುರು ಸೇವಾ ಅಂತ ಹೇಳಿ. ಅದು 20 ಮೆಂಬರ್ಸಿಗೆ ನಾವು ಫುಡ್ ಮಾಡಿ ಅವರಿಗೆ ಕೆಲಸದವರಿಗೆ ಕೊಟ್ಟು ಕಳಿಸ್ತೇವೆ. ಒಂದು 4 kgದು ಅಕ್ಕಿಯಷ್ಟು ಒಂದು ಇದು ಮೊಸರು ಹಾಕಿ, ಮೊಸರನ್ನ ಇಲ್ಲಾದ್ರೆ 25-30 ಅಷ್ಟು ಚಪಾತಿ ಮಾಡಿ ಕಳಿಸಿ ಕೊಡ್ತೇವೆ. ತುಂಬಾ ಜನ ಇದ್ದಾರೆ, 300-400 ಜನ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಐಟಮ್ ಮಾಡ್ತಾರೆ, 20 ಜನರಿಗೆ ಆಗುವಷ್ಟು. ಸೊ ಮೋರ್ ದನ್ 1500 to 2000 ಲೇಬರ್ಸಿಗೆ ನಾವು ಫೀಡ್ ಮಾಡ್ತೇವೆ. ಅಬುದಾಬಿಯಲ್ಲಿ ಎಲ್ಲ ಇಂಡಿಯನ್ಸೇ ಇದು ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದಾರೆ. ಸೊ ಫ್ರೈಡೇ ಆಲ್ಟರ್ನೇಟಿವ್ ವೀಕೆಂಡ್ಸ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಆಲ್ಮೋಸ್ಟ್ 5 ಗ್ರೂಪ್ಸ್ ಅಲ್ಲಿ ಇದ್ದಾನೆ ಆಸ್ ಅ ಹೆಲ್ಪಿಂಗ್ ಹ್ಯಾಂಡ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ನಿಮಗೆ. ಓಕೆ ವೀಕ್ಷಕರೇ, ನೀವು ನೋಡಿ ಆಯ್ತು, ನಮ್ರತಾ ಮೇಡಮ್ ಅವರು 2 ಡಿಶ್ ಅನ್ನು ಕಳಿಸ್ಕೊಟ್ರು. ಅಂಡ್ ವೆರಿ ಸ್ಪೀಡ್, ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ 25 ಮಿನಿಟ್ಸ್. ಓಕೆ, 2 ಡಿಶ್ ಕೂಡ. ಓಕೆ, ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಸೊ ಸ್ಪಂದನ ಟೀಲ್ ಸ್ಪಾನ್ಸರ್ಡ್ ಬೈ SRR Masalas. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.